ಸಮಾಜ ಸೇವೆಯನ್ನೇ ಧ್ಯೇಯವಾಗಿಟ್ಟುಕೊಂಡು ಕಳೆದ 53 ವರ್ಷಗಳಿಂದ ಬೆಳ್ತಂಗಡಿಯ ಲಯನ್ಸ್ ಕ್ಲಬ್ ಅನೇಕ ಸೇವಾ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ. ಇದೀಗ 2026-27 ಸಾಲಿನ 53ನೇ ಅಧ್ಯಕ್ಷರಾಗಿ ರಘುರಾಮ್ ಶೆಟ್ಟಿ ಸಾಧನ ಲಯನ್ಸ್ ಕ್ಲಬ್ನ ಒಂದು ಸಾರಥ್ಯ ವಹಿಸಿಕೊಂಡಿರುವಂತದ್ದು. ಇದೀಗ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್. 53ನೇ ಅಧ್ಯಕ್ಷರಾಗಿ ನೀವೀಗ ಲಯನ್ ರಘುರಾಮ ಶೆಟ್ಟಿ ಸಾಧನ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಸುಮಾರು 53 ವರ್ಷಗಳ ಹಿಂದೆ ನಮ್ಮ ಈ ಭಾಗದ ಹಿರಿಯ ವಕೀಲರಾದಂಥ ಲಯನ್ ಸೂರ್ಯನಾರಾಯಣ್ ರಾವ್ ರವರು ಹುಟ್ಟುಹಾಕಿದಂಥ ಈ ಸಂಸ್ಥೆ ಬಹಳಷ್ಟು ಉತ್ತುಂಗಕ್ಕೇರಿ ಜಿಲ್ಲೆಗೆ ಒಂದು ರಾಜ್ಯಪಾಲರನ್ನು ನೀಡಿದಂಥ ನಮ್ಮ ಕ್ಲಬ್. ಅದು ಅಲ್ಲದೆ ಕಳೆದ 2 ವರ್ಷ ಸತತವಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ನಾವು ಗಳಿಸಿದ್ದೇವೆ. ಇದು ಬಹಳಷ್ಟು ಹೆಮ್ಮೆಯ ವಿಚಾರ. ನಮ್ಮಲ್ಲಿ ಸುಮಾರು 100 ಜನ ಸದಸ್ಯರಿದ್ದು ಎಲ್ಲರೂ ಸಕ್ರಿಯರಾಗಿ ಒಮ್ಮತದಿಂದ ಕೆಲಸ ಮಾಡ್ತಾ ಇದ್ದೇವೆ. ಈ ವರ್ಷ ನಮಗೆ 52ನೇ ವರ್ಷದ ಒಂದು ಹೆಮ್ಮೆಯ ಗರಿ ಅಂತ ಹೇಳಿದ್ರೆ ಇಂಥೊಂದು ಸುಸಜ್ಜಿತವಾದಂಥ ಭವನವನ್ನು ಸುಮಾರು 1.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದೇವೆ. ಈ ಭವನದ ಉಸ್ತುವಾರಿ ಅಂತ ಹೇಳಿದ್ರೆ ಅದರ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಜೆಸಿ ಆದಂಥ ಲಯನ್ ರಾಜು ಶೆಟ್ಟಿ ಅವರು ವಲಯ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಸದಸ್ಯರು ಸೇರಿ ನಮ್ಮ ಭಾಗದ ಉದ್ಯಮಿಯಾದಂಥ ಶಶಿಧರ್ ಶೆಟ್ಟಿ ಅವರ ಸಹಕಾರದಲ್ಲಿ ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ಕ್ಲಬ್ಬಿನ ಗೌರವ ಸದಸ್ಯರು ಆದಂಥ ಲಯನ್ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನ ಆಶೀರ್ವಾದದಲ್ಲಿ ಇಂಥ ಒಂದು ಸುಸಜ್ಜಿತವಾದಂಥ ಭವನ ನಿರ್ಮಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಈಗ ಮುಂದೆ ನಿಮ್ಮ ಅವಧಿಯಲ್ಲಿ ಏನೆಲ್ಲ ನೀವು ಒಂದು ಯೋಜನೆ ಹಮ್ಮಿಕೊಂಡಿದ್ದೀರಾ? ಏನೆಲ್ಲ ಸೇವಾ ಕಾರ್ಯ ಮಾಡಿ? ಲಯನ್ ಅಂತ ಹೇಳಿದ್ರೆ ಸೇವೆ, ನಮ್ಮ ಧ್ಯೇಯವೇ ವಿ ಸರ್ವ್. ಆ ನಿಟ್ಟಿನಲ್ಲಿ ಬಹಳಷ್ಟು ಯೋಚನೆ ಇದೆ. ಈ ವರ್ಷ ಒಂದು ಉತ್ತಮವಾದಂಥ ಕಾರ್ಯ ಮಾಡಬೇಕು. ಮುಖ್ಯವಾಗಿ ನಮ್ಮ ತಾಲೂಕಿನ ಜನರಿಗೆ ತಲುಪುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನೋ ಯೋಜನೆ ಹಾಕೊಂಡಿದ್ದೇವೆ. ಕನಿಷ್ಠ ಒಂದು 50 ಲಕ್ಷ ಆದ್ರೂ ಬಜೆಟ್ ಬೇಕಾಗ್ತದೆ. ಎಲ್ಲರ ಸಹಕಾರದಿಂದ ಇದನ್ನು ಮಾಡಬಹುದೆನ್ನುವ ಭರವಸೆ ನಮಗಿದೆ. ಮುಖ್ಯವಾಗಿ ನಮ್ಮ ಈ ವರ್ಷದ ಯೋಜನೆ ಅಂತ ಹೇಳಿದ್ರೆ ಒಂದು ಫಿಸಿಯೋಥೆರಪಿ ಸೆಂಟರ್ ಮಾಡಬೇಕು ಅಂತ ಇದೆ. ಈ ಬಿಲ್ಡಿಂಗ್ ಆಗಿದೆ, ಇದರಲ್ಲಿ ಒಂದು ಫಿಸಿಯೋಥೆರಪಿ ಸೆಂಟರ್ ಉಚಿತವಾಗಿ ಕೊಡಬೇಕು ಮತ್ತು ಕಣ್ಣಿನ ಪರೀಕ್ಷೆಯನ್ನು ನಿರಂತರವಾಗಿ ಮಾಡುವಂತ ಒಂದು ಯೋಜನೆ ಕೂಡ ಇದೆ. ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಏನಾದರೂ ಅವರಿಗೆ ತಲುಪುವಂತ ಒಂದು ಯೋಜನೆಗಳನ್ನು ಹಾಕೊಳ್ಬೇಕು ಅಂತಿದೆ. ಮತ್ತು ನಮ್ಮ ಒಂದು ತಂಡವನ್ನು ಮಾಡಿ, ನಮ್ಮಲ್ಲಿ ಕೆಲವು ನುರಿತ ತರಬೇತುದಾರರು ಕೂಡ ಇದ್ದಾರೆ, ನಮ್ಮ ಲಯನ್ಸ್ ಅಲ್ಲಿ ಇದ್ದಾರೆ, ಲಯನ್ಸಿನ ಸಂಪರ್ಕದಲ್ಲಿರುವವರು ಕೆಲವರು ಇದ್ದಾರೆ. ಅವರನ್ನೆಲ್ಲ ಕೂಡಿಸಿಕೊಂಡು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಒಂದು ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ ಒಂದು ಪ್ರಮೋಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತಿದ್ದೇವೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಲಯನ್ ಬಲಿಪ ಸರ್ ಅವರು ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ಬರೆಯುವ ಪುಸ್ತಕವನ್ನು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಅದು ಈ ವರ್ಷ ಕೂಡ ಮುಂದುವರೆದಿದೆ. ಇಂಥ ಹಲವಾರು ಸಮಾಜ ಸೇವೆ ಅದಕ್ಕೆ ಮುಟ್ಟುವಂತ, ನಿಜವಾಗಿಯೂ ಆ ತಳಮಟ್ಟದ ಯಾರು ವಿದ್ಯಾರ್ಥಿಗಳಾಗ್ಲಿ ಅಥವಾ ಬಡವರಾಗ್ಲಿ ಅವರಿಗೆ ಮುಟ್ಟುವಂತ ಕೆಲಸ ಮಾಡ್ಬೇಕೆನ್ನುವ ಆಸೆ ನಮಗಿದೆ. ಓಕೆ, ಈಗ ಹೊಸ ಕಟ್ಟಡದಲ್ಲಿ ಬೇರೆ ಬೇರೆ ಅಂದ್ರೆ 3-4 ಯೋಜನೆ ಹಾಕೊಂಡಿರುವಂತದ್ದು ಬಹಳ ಶ್ಲಾಘನೀಯ ಕೆಲಸ ಅಂತ ಹೇಳ್ಬೋದು. ಜೊತೆಗೆ ನೀವು ಯುವ ಜನತೆಗೆ ಏನ್ ಹೇಳ್ತೀರಾ? ಯುವ ಜನತೆ ಅಂತ ಹೇಳಿದ್ರೆ ನಮ್ದು ಲಯನ್ಸ್ ಅಂತ ಹೇಳಿದ್ರೆ ನಿಜವಾಗಿಯೂ ಅದು ವ್ಯಕ್ತಿತ್ವ ವಿಕಸನಕ್ಕೆ ಅಂತ ಹೇಳಿ ಜೆಸಿ ಸಂಸ್ಥೆ ಇದೆ. ಲಯನ್ಸ್ ಇರೋದು ಸೇವೆಗಾಗಿ. ಯುವ ಜನರು ಕೂಡ ಸೇವೆಯನ್ನು ಮೈಗೂಡಿಸಿಕೊಂಡಾಗ ಖಂಡಿತ ಇದರಲ್ಲಿ ಖುಷಿ ಸಿಗ್ತದೆ, ಬಹಳಷ್ಟು ಖುಷಿ ಸಿಗ್ತದೆ. ನಾವು ಸೇವೆ ಮಾಡೋದ್ರಿಂದ ಅಥವಾ ಖರ್ಚು ಮಾಡೋದ್ರಿಂದ ನಮಗೆ ಅದು ನಷ್ಟ ಅಂತ ಭಾವಿಸಬಾರ್ದು. ಅದು ಖಂಡಿತ ಒಂದು ರೀತಿಯಲ್ಲಿ ನಮಗೆ ರಿಟರ್ನ್ ಬರ್ತದೆ ಅನ್ನುವ ಭರವಸೆ ನಮಗಿದೆ. ಅದರಿಂದ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಈ 53 ವರ್ಷಗಳಲ್ಲಿ ಏನು ಸೇವೆ ಮಾಡ್ತಾ ಬಂದಿದೆ, ಮುಖ್ಯವಾಗಿ ನಾವು ಇಲ್ಲಿ ನೆನಪಿಸಬೇಕಾದ್ದು ಎನ್.ಎ. ಗೋಪಾಲ ಶೆಟ್ಟಿ ಅವರು ಮತ್ತು ಇಂದಿನ ಶೇಖರು, ಇಂಥ ಘಟಾನುಘಟಿಗಳೆಲ್ಲ ಬಹಳಷ್ಟು ಕೆಲಸ ಮಾಡಿ ನಮಗೆ ಒಂದು ಮಾದರಿಯಾಗಿ ಬಿಟ್ಟು ಹೋಗಿದ್ದಾರೆ. ಅದನ್ನು ಮುಂದುವರಿಸುವ ಕೆಲಸ ನಾವು ಮಾಡ್ತೇವೆ. ಸೊ ನಾಳೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಆಗ್ತಾ ಇದೆ. ಖಂಡಿತ ನಾಳೆಯ ಕಾರ್ಯಕ್ರಮದ ಬಗ್ಗೆ ಹೇಳೋದಿದ್ರೆ, ನಾಳೆ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಅಂದ್ರೆ ಪದಗ್ರಹಣಾಧಿಕಾರಿಯಾಗಿ ನಮ್ಮ ಜಿಲ್ಲೆಯ 2ನೇ ಉಪರಾಜ್ಯಪಾಲರಾದಂಥ ವೆಂಕಟೇಶ್ ಹೆಬ್ಬರ್ ಅವರು ಬರ್ತಾ ಇದ್ದಾರೆ. ಅವರು ಕೂಡ ಬಹಳಷ್ಟು ಕೆಲಸ ಮಾಡಿ ಗುರುತಿಸಿಕೊಂಡವರು. ಹಾಗೆ ಇನ್ನೊಂದು ಮುಖ್ಯ ಅತಿಥಿಯಾಗಿ ನಮ್ಮೊಡನೆ ಇರುವವರು, ನಮಗೆ ಸದಾ
ಸಹಕಾರ ನೀಡ್ತಿರುವಂಥ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸಿದ್ಧ ಉದ್ಯಮಿಯಾದಂಥ ಬರೋಡ ಶಶಿಧರ್ ಶೆಟ್ಟಿ ಅವರು ನಮ್ಮವರೇ. ಅವರು ಕೂಡ ನಮ್ಮ ಜೊತೆ ಸೇರೋದು ನಮಗೆ ಬಹಳಷ್ಟು ಹೆಮ್ಮೆ ಮತ್ತು ಆಣೆಬಲ ಬಂದಿದೆ. 100 ಜನ ನಾವೇನು ಲಯನ್ಸ್ ಹಿರಿಯರೆಲ್ಲ ಸೇರಿದ್ದೇವೆ. ನಮಗೆ ಮತ್ತಷ್ಟು ರೂಪು ತುಂಬಲಿಕ್ಕೆ ನಮ್ಮಲ್ಲಿ ಒಂದು ಬಲಿಷ್ಠವಾದಂಥ ಲಿಯೋ ತಂಡ ಇದೆ. ಈ ವರ್ಷದ ಲಿಯೋ ಅಧ್ಯಕ್ಷರಾಗಿ ಅಭಿಜ್ಞಾ ಗೌಡ ಅವರು ಇದ್ದಾರೆ. ಅವರ ತಂಡ ಕೂಡ ಬಹಳಷ್ಟು ಉತ್ಸಾಹದಿಂದ ಹುರುಪಿನಿಂದ ಕೆಲಸ ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸ್ತಾ ಇದ್ದಾರೆ. ಈ ವರ್ಷ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಾಗ ನನಗೆ ಒಂದು ದೊಡ್ಡ ಸವಾಲಿದ್ದದ್ದು ಕಾರ್ಯದರ್ಶಿ ಯಾರು ಅಂತ. ಕಳೆದ ವರ್ಷ ಕಾರ್ಯದರ್ಶಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದಂತ ಅನುಭವಿ ನನ್ನ ಆತ್ಮೀಯ ಮಿತ್ರರಾದ ಅಮಿತಾನಂದ್ ಅವರನ್ನು ನಾನು ಕೇಳಿಕೊಂಡಾಗ ಅವರು ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅದು ನನಗೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಅವರೊಬ್ಬ ಆದರ್ಶ ಶಿಕ್ಷಕರಾಗಿ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಪ್ರಶಸ್ತಿಯನ್ನು ಪಡೆದಂತ ಅವರು ಅಧ್ಯಾಪಕ. ಈ ವರ್ಷ ಬಹುಶಃ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬರುವ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಅಂತವರನ್ನು ಕಾರ್ಯದರ್ಶಿಯಾಗಿ ಪಡೆದದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ನನ್ನ ಟ್ರೆಜರರ್ ಆಗಿ ಹಿರಿಯ ರೈಲ್ವೆಯಲ್ಲಿ ಕೂಡ ಉತ್ತಮ ಉದ್ಯೋಗದಲ್ಲಿದ್ದು ಈಗ ನಮ್ಮೊಡನೆ ಇರುವಂತ ನಾಣೆಪ್ಪ ನಾಯಕ್ ಅವರು ನನಗೆ ಟ್ರೆಜರರ್ ಆಗಿ, ಕೋಶಾಧಿಕಾರಿಯಾಗಿ ಒಪ್ಪಿಕೊಂಡದ್ದು ಕೂಡ ನನಗೆ ಬಹಳಷ್ಟು ಬಲ ತಂದಿದೆ. ಇದೀಗ ನಿರ್ದೇಶಕರಾಗಿದ್ದೀರಾ, ಜೊತೆಗೆ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ನಿಮ್ಮ ಸಾರಥ್ಯ ತುಂಬಾ ದೊಡ್ಡದಾಗಿರುವಂತದ್ದು. ಸೊ ಹೇಗೆ ಅನಿಸ್ತಾ ಇದೆ ಈಗ ಈ ಕಟ್ಟಡ ನೋಡಿದಾಗ? ಮುಂದೆ ಬೇರೆ ಬೇರೆ ಯೋಜನೆ ಕೂಡ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಲಯನ್ಸ್ ಅನ್ನುವಂಥದ್ದು ಸೇವೆ ಮಾಡುವಂತಹ ಒಂದು ಸಂಸ್ಥೆ. ಸೇವೆ ಮಾಡಬೇಕು ಅಂತ ಆದ್ರೆ ಒಂದು ಭದ್ರ ಬುನಾದಿ ಬೇಕು, ಒಂದು ಜಾಗ, ನಮಗೆ ನಮ್ಮದೇ ಆದಂತಹ ಒಂದು ಸ್ವಲ್ಪ ವ್ಯವಸ್ಥೆಗಳು ಬೇಕಾಗ್ತದೆ. ಆ ನೆಲೆಯಲ್ಲಿ ನಾವು ಏನು ಈ ಲಯನ್ಸ್ ಸೇವಾ ಟ್ರಸ್ಟ್ ನ ವತಿಯಿಂದ ಈ ಒಂದು ಕಟ್ಟಡ, ನಾವು ಈ ಜಾಗೆಯನ್ನ ನಮ್ಮ ಹಿಂದಿನ ಲಯನ್ಸ್ಗಳು ನಮಗೆ ಮಾಡಿಟ್ಟಿದ್ರು. ಇಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕನಸಾಗಿತ್ತು. ಮುಖ್ಯವಾಗಿ MG ಶೆಟ್ರು, ಅದರ ದಿವಂಗತ MG ಶೆಟ್ರು ಅದರ ಅಧ್ಯಕ್ಷರಾಗಿದ್ದರು. ಕಟ್ಟಡ ಸೇವಾ ಸಮಿತಿ ಇದರದ್ದು ಟ್ರಸ್ಟ್ ಇದ್ದು, ಅವರ ಸಮಯದಲ್ಲಿ ಅವರು ಅದನ್ನ ಈ ಒಂದು ಕಟ್ಟಡವನ್ನು, ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಕನಸಾಗಿತ್ತು ಅವರಿಗೆ. ಆ ನೆಲೆಯಲ್ಲಿ ಅವರು ನನಗೆ ಒಂದು ಅಧ್ಯಕ್ಷನನ್ನ, ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿಕೊಂಡು, ಅವರು ಗೌರವ ಅಧ್ಯಕ್ಷನಾಗಿದ್ದುಕೊಂಡು ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮೆಲ್ಲ ಲಯನ್ಸ್ ಬಂಧುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹೆಚ್ಚಿನವರು ಅವರಿಂದ ಸಾಧ್ಯದಷ್ಟನ್ನು ಸಹಕಾರವನ್ನು ಕೊಟ್ಟು, ಅದೇ ರೀತಿ ಈಗಾಗಲೇ ನಮ್ಮ ಇವರು ಹೇಳಿದ ಹಾಗೆ ನಮ್ಮ ಗೌರವ ಲಯನಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಅದೇ ರೀತಿ ನಮ್ಮ ಶಶಿಧರ ಶೆಟ್ಟು ಮತ್ತಿತರ ದಾನಿಗಳು ನಮಗೆ ಸಹಕಾರ ಕೊಟ್ಟದ್ರಿಂದಾಗಿ ಈ 1.5 ಕೋಟಿಯ ಈ ಸುಸಜ್ಜಿತ ಒಂದು ಲಯನ್ಸ್ ಭವನವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ. ಸಾಕಷ್ಟು ಕೆಲಸಗಳಲ್ಲಿ ಸೇವಾ ಚಟುವಟಿಕೆಗಳು ಆಗ್ತಾ ಇದ್ದಾವೆ, ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ. ಮುಖ್ಯವಾಗಿ ಈಗ ಯೋಗ ಶಿಬಿರ ಕೂಡ ಇಲ್ಲಿ ನಮ್ಮ ಈ ಕಟ್ಟಡದಲ್ಲಿ ಆಗ್ತಾ ಇದೆ. ಇದು ಸಾರ್ವಜನಿಕರಿಗೆ ಇನ್ನಷ್ಟು ಉಪಯೋಗ ಆಗಬೇಕು, ನಮ್ಮ ಬೆಳ್ತಂಗಡಿಯ ಒಂದು ಸೆಂಟರ್ ಆಗಿಕೊಂಡು ಇದು ನಿರ್ಮಾಣ ರೂಪುಗೊಳ್ಳಬೇಕು ಅನ್ನುವಂಥದ್ದು ನಮ್ಮೆಲ್ಲ ಕನಸು. ಎಲ್ಲರೂ ನಾವು ಇದೊಂದು ಲವಲವಿಕೆಯಿಂದ ಇರುವಂತಹ ಒಂದು ಕೇಂದ್ರ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸಾಗಿದೆ. ಸೊ ನಾಳೆ ಪದಗ್ರಹಣ ಇದೆ, ಯಾವ ತರ ತಯಾರಿ ಆಗಿದೆ? ಪದಗ್ರಹಣ ನಮ್ಮವರಾದಂತಹ, ನಮ್ಮ ಆತ್ಮೀಯರಾದಂತಹ ರಘುರಾಮ್ ಶೆಟ್ಟು ಬರುವ ವರ್ಷಕ್ಕೆ ಇದರ ಚುಕ್ಕಾಣಿ ಹಿಡಿದಿದ್ದಾರೆ. ಈ ವರ್ಷ ಸಾಕಷ್ಟು ಕೆಲಸವನ್ನ ಮಾಡಿ ನಾವು ಈ ಒಂದು ಕಟ್ಟಡ ನಿರ್ಮಾಣವನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಂತಹ ಬಲಿಪುರು ಈಗ ನಿರ್ಗಮಿಸ್ತಿದ್ದಾರೆ. ಈ ವರ್ಷ ಅವರ ಅವಧಿಯಲ್ಲಿಯೂ ಕೂಡ ನಾವು ಜಿಲ್ಲೆಯಲ್ಲಿ ಟಾಪ್ 10 ನಲ್ಲಿ ಬಂದಿದ್ದೇವೆ. 5ನೇ ಸ್ಥಾನವನ್ನು ಹೋದ ವರ್ಷ ಗಳಿಸಿದೆ ನಾವು. ಮುಖ್ಯವಾಗಿ ನಮಗೆ ಹೋದ ವರ್ಷ ಕೂಡ ಫಸ್ಟ್ ಬರುವಂತದ್ದು. ಆದ್ರೆ ನಾವು ಬಿಲ್ಡಿಂಗ್ ನಲ್ಲಿ ಜಾಸ್ತಿ ನಾವು ಹೋದ ವರ್ಷ ಅದನ್ನು ಮುಗಿಸಲೇಬೇಕಾದಂತ ಅನಿವಾರ್ಯತೆ ಇತ್ತು. ಮತ್ತೆ ಹಣಕಾಸಿನ ಸಂಪನ್ಮೂಲ ನಮ್ದು ಏನಿದ್ರು ನಮ್ಮ ಬಿಲ್ಡಿಂಗ್ ಅನ್ನು ಮುಗಿಸುವಲ್ಲಿ ನಾವು ಅದನ್ನ ಉಪಯೋಗಿಸಬೇಕಾಯ್ತು. ಆದ ಕಾರಣ ನಮಗೆ ಟಾಪ್ 1 ನಲ್ಲಿ ಬರ್ಲಿಕ್ಕೆ ಆಗದಿದ್ರು ಟಾಪ್ 5ರಲ್ಲಿ ಬಂದಿದ್ದೇವೆ. ಅವರ ಸಮಯದಲ್ಲಿಯೂ ಸಾಕಷ್ಟು ಕೆಲಸ ಆಗಿದೆ. ಮುಂದಿನ ಅವಧಿಗೆ ನಮ್ಮ ಸಾಕಷ್ಟು ಸಾಮಾಜಿಕ ಸೇವೆಯನ್ನ ಮಾಡಿದಂತ, ಮತ್ತೆ ಇದರಲ್ಲಿ JC ಸಂಸ್ಥೆ ಅಂತ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ನಮ್ಮ ರಘುರಾಮ್ ಶೆಟ್ರು ಬೇರೆ ಬೇರೆ ಸಂಘ ಸಂಸ್ಥೆಯ ಚುಕ್ಕಾಣಿಯ ಈವರೆಗೆ ಹಿಡಿದು ಯಶಸ್ವಿಯಾಗಿ ಮುನ್ನಡೆಸಿದಂತವರು. ಈ ಕಟ್ಟಡದ ಕೂಡ ಸಂಚಾಲಕರ ಆಗಿದ್ದುಕೊಂಡು ಈ ಕಟ್ಟಡವನ್ನು ಇಂಚು ಅದನ್ನ ಕಟ್ಟುವಲ್ಲಿ ಶ್ರಮವಹಿಸಿದಂತಹ ರಘುರಾಮ್ ಶೆಟ್ರು ಬರುವ ವರ್ಷಕ್ಕೆ ಚುಕ್ಕಾಣಿ ಹಿಡಿದಿದ್ದಾರೆ. ನಿಜಕ್ಕೂ ನಮಗೆ ಬರುವ ವರ್ಷ ಭಾರಿ ಈ ವರ್ಷ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಉತ್ತಮ ನಾಯಕತ್ವ ಗುಣವನ್ನು ಹೊಂದಿರುವಂತಹ ರಘುರಾಮ್ ಶೆಟ್ರು ನಮ್ಮ ಲಯನ್ಸ್ ಸಂಸ್ಥೆಯನ್ನು ಮುಂದಿನ ವರ್ಷಕ್ಕೆ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ನಮಗೆಲ್ಲ ಅತ್ಯಂತ ಸಂತೋಷ ಕೊಟ್ಟಂತಹ ವಿಚಾರ. ಅವರ ಅವಧಿಯಲ್ಲಿ ನಾವು ಬೆಳ್ತಂಗಡಿಯಲ್ಲಿ ಅತ್ಯಂತ ಉತ್ತಮ ಕೆಲಸಗಳನ್ನು ಮಾಡಿ ಜನರಿಗೆ ಇನ್ನಷ್ಟು ಜನರ ಹತ್ರಕ್ಕೆ ಹೋಗ್ತೇವೆ ಅನ್ನುವಂತ ಒಂದು ನಮ್ಮ ನಂಬಿಕೆ ನನ್ನದು. ಇದೀಗ 52ನೇ ಅಧ್ಯಕ್ಷರಾಗಿದ್ದಂತಹ ಲಯನ್ ಮುರಳಿ ಬಲಿಪ ಇದ್ದಾರೆ. ಇವರು ಅನೇಕ ಸೇವಾ ಕಾರ್ಯ ಮಾಡ್ಕೊಂಡು ಬಂದಂತವರು, ಅವರ ರಕ್ತದಲ್ಲಿ ಇರುವಂತದ್ದು ಸೇವಾ ಕಾರ್ಯ ಅನ್ನೋದು. ಸೊ ಇದೀಗ ಲಯನ್ ಮುರಳಿ ಬಲಿಪ ಇದ್ದಾರೆ, ಸೊ ನಿಕಟಪುರ ಅಧ್ಯಕ್ಷರು. ಸೊ ನಿಮ್ಮ ಅವಧಿಯಲ್ಲಿ ನಾವು
ತುಂಬಾ ಕೇಳಿದೀವಿ, ಅನೇಕ ಸೇವಾ ಕಾರ್ಯ ಮಾಡಿದೀರಾ. ಸೊ ಅದನ್ನ ಸ್ವಲ್ಪ ಜನಗಳಿಗೆ ಹೇಳಿ, ನಿಮ್ಮ ಅವಧಿ ಏನೆಲ್ಲ ಆಗಿದೆ, ಸೊ ಮುಂದೆ ಏನೆಲ್ಲ ಯೋಜನೆ ಇಟ್ಕೊಂಡಿದ್ದಾರೆ ನೀವು? ಪ್ರಾಯಶಃ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಹೇಳುವಂಥದ್ದು ಒಂದು ಸೇವೆಗೆ ಒಂದು ಮಾದರಿಯಾದಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. 52 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಸಂಸ್ಥೆ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಅದರಲ್ಲೂ ಪ್ರಾಯಶಃ ನನ್ನ ಅವಧಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕಟ್ಟಡದ ನಿರ್ಮಾಣ, ಯಾಕಂತ ಹೇಳಿದ್ರೆ 50 ವರ್ಷಗಳಿಂದ ನಮಗೊಂದು ಕಟ್ಟಡ ಬೇಕು ಅಂತ ಹೇಳಿದ್ದು ನಮಗೊಂದು ಕನಸಾಗಿತ್ತು. ಆ ಕನಸು ನನಸಾಗಿದೆ. ಅದು ನನ್ನ ಅವಧಿಯಲ್ಲಿ ಆಗಿದೆ, ನನ್ನಿಂದ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಅವಧಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಲಯನ್ಸ್ ಜಿಲ್ಲೆಯನ್ನು ನಾವು ನೋಡೋದಾದ್ರೆ 20 ಕ್ಲಬ್ಗಳಿದ್ದಾವೆ, 120 ಕ್ಲಬ್ಗಳಿದ್ದಾವೆ. ಈ 120 ಕ್ಲಬ್ಗಳಲ್ಲಿ ನಮ್ಮ ಕ್ಲಬ್ ಒಂದು ಮುಂಚೂಣಿಯಲ್ಲಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಪಡ್ತೇನೆ. ಅದೇ ರೀತಿ ಇಂತಹ ಒಂದು ಕಟ್ಟಡ ಬಹಳಷ್ಟು ಕ್ಲಬ್ಗಳಿಗೆ ಇಂತಹ ಒಂದು ಕಟ್ಟಡ ಇಲ್ಲ. ಹಾಗಾಗಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಟ್ಟಡಗಳಿದ್ದಾವೆ. ಆದರೆ ಇಂತಹ ಸುಸಜ್ಜಿತವಾದ ಕಟ್ಟಡ ಪ್ರಾಯಶಃ ಕಳೆದ ಸಾರಿ ನಮ್ಮ ರಾಜ್ಯಪಾಲರು ಬಂದವರು ಸಹ ಈ ಕಟ್ಟಡದ ಒಂದು ವಿನ್ಯಾಸವನ್ನೆಲ್ಲ ನೋಡಿ ಬಹಳಷ್ಟು ಹೊಗಳಿದ್ರು. ಈಗ ಸಂಸ್ಥೆಗಳ ವಿಚಾರವಾಗಿ ನಾನು ಹೇಳ್ಬೇಕು ಏನು ಅಂತ ಹೇಳಿದ್ರೆ, ಸಂಸ್ಥೆಗಳಲ್ಲಿ ಒಂದು ದುಡಿಬೇಕಂತ ಹೇಳಿದ್ರೆ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಒಂದು ಹೊಳೆಗೆ ಕಂಪೇರ್ ಮಾಡ್ಬೋದು ನಾವು ಅದನ್ನ. ಯಾಕಂದ್ರೆ ಹೊಳೆಯಲ್ಲಿ ಒಂದಷ್ಟು ಕಸಕಡ್ಡಿಗಳು ಬರ್ತವೆ. ಆ ಕಸಕಡ್ಡಿಗಳು ಹೊಳೆ ಮುಂದುವರಿತಾ ಹೋದ ಹಾಗೆ ಆ ಕಸಕಡ್ಡಿಗಳನ್ನೆಲ್ಲ ಬದಿಗೆ ಹಾಕಿ ಒಳ್ಳೆ ನೀರು ಮಾತ್ರ ಸಮುದ್ರಕ್ಕೆ ಸೇರ್ತದೆ. ಹಾಗೆ ಕೆಟ್ಟ ವಿಚಾರಗಳು ಏನೇ ಇದ್ರು ಸಹ ಅಥವಾ ನಮ್ಮ ಮನಸ್ಸಿಗೆ ದುಮ್ಮಾನಗಳು ಬಂದಿದ್ರು ಸಹ ಅದನ್ನೆಲ್ಲ ಬದಿಗಿಟ್ಟು ನಾವು ಒಂದು ಸಂಘ ಸಂಸ್ಥೆಗಾಗಿ ಒಂದು ಸಮಾಜಕ್ಕಾಗಿ ದುಡಿತೇವೆ ಅಂತ ಹೇಳುವಾಗ ಈ ಒಂದು ದೊಡ್ಡದಾದ ಧ್ಯೇಯವನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಗುರಿ, ಎಲ್ಲ ಲಯನ್ಸ್ ಸದಸ್ಯರ ಗುರಿಯಾಗಿದೆ. ಓಕೆ, ಸೊ ನಿಮ್ಮ ನಿರೀಕ್ಷೆ ಏನು ಮುಂದೆ ಅಧ್ಯಕ್ಷರಿಂದ? ಪ್ರಾಯಶಃ ಅಧ್ಯಕ್ಷರು ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಅನೌನ್ಸ್ ಮಾಡಿದ್ರು. ಕಳೆದ ಸಾರಿ ಸಹ ನಮ್ಮ ಯೋಜನೆಗಳಲ್ಲಿ ಮೇನಾಗಿ ಏನಿತ್ತು ಅಂತ ಹೇಳಿದ್ರೆ ಶಾಲಾ ಅಭಿವೃದ್ಧಿ, ಹಳೆ ಸರಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತೆ ಉನ್ನತೀಕರಣ, ಅದೇ ತರ ಪ್ರಿಸರ್ವೇಷನ್ ಆಫ್ ವಾಟರ್ ಪ್ರಿಸರ್ವೇಷನ್ ಅಂತ, ಇದು ಎರಡು ನಮ್ದು ಮೂಲ ಇದಾಗಿತ್ತು. ಆದರೆ ಈ ಕಟ್ಟಡದ ಕೆಲಸದಿಂದಾಗಿ, ಕಟ್ಟಡದ ಕಾಮಗಾರಿಗಳಿಂದಾಗಿ ನಮಗೆ ನಾವು ನೆನೆಸಿಕೊಂಡಷ್ಟು ಮಾಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಪ್ರಾಯಶಃ ಈ ವರ್ಷದ ಅಧ್ಯಕ್ಷರ ಏನು ಯೋಜನೆಗಳಿದ್ದಾವೆ ಅದಕ್ಕೆ ನಮ್ಮ ಒಂದಷ್ಟು ಇದನ್ನು ಸೇರಿಸಿಕೊಂಡು ಈ ವರ್ಷ ಇನ್ನೂ ಒಂದಷ್ಟು ಒಳ್ಳೆಯದ್ರಲ್ಲಿ ನಾವು ಇದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಅದೇ ರೀತಿ 100 ಜನ ಬಲಿಷ್ಠ ಮತ್ತೆ ಒಳ್ಳೆ ಸದಸ್ಯರನ್ನು ಹೊಂದಿದೆ ನಮ್ಮ ಲಯನ್ಸ್ ಕ್ಲಬ್. ಹಾಗಾಗಿ ಎಲ್ಲ 100 ಜನರು ಸಮಾಜಮುಖಿಯಾಗಿ ಕೆಲಸ ಮಾಡುವಂತವರು ಆಗಿರುವಾಗ ನಮ್ಮ ಲಯನ್ಸ್ ಕ್ಲಬ್ ಇನ್ನೂ ಹೆಚ್ಚು ಒಳ್ಳೆ ಯೋಜನೆಗಳನ್ನು ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದೇ ರೀತಿ ಲಿಯೋ ಅಧ್ಯಕ್ಷರಾದ ಡಾಕ್ಟರ್ ಭಾಷಿಣಿ ಅವರು ಸಹ ಬಹಳಷ್ಟು ಸೇವಾ ಕಾರ್ಯಕ್ರಮಗಳಲ್ಲಿ, ಸೇವಾ ಕೈಂಕರ್ಯಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಅವರ ಟೀಮು ಸಹ ಬಹಳಷ್ಟು ಉತ್ಸಾಹದಿಂದ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಹಾಗೆ ಅವರ ಸೇವೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಕಳೆದ ವರ್ಷದಲ್ಲಿ ನಮ್ಮ ಸೆಕ್ರೆಟರಿ ಅವರಾಗಿದ್ದಂತಹ ಅಮಿತಾನಂದ ಸರ್ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಜವಾಬ್ದಾರಿಯನ್ನ ಅರ್ಧದ ಮಟ್ಟಿಗೆ ಇಳಿಸಿಕೊಟ್ಟು ಬಹಳಷ್ಟು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಯೋಚನೆ ಮಾಡುವುದಕ್ಕಿಂತಲೂ ಅವರ ಯೋಚನೆಗಳು ಬಹಳ ಜಾಸ್ತಿ ಆಗಿತ್ತು. ಅದೇ ರೀತಿಯಾಗಿ ನಮ್ಮ ಕೋಶಾಧಿಕಾರಿ ಸುಭಾಷಿಣಿ ಮೇಡಮ್ ಅವರಿರ್ಬೋದು, ಮತ್ತೆ ಉಳಿದವರೆಲ್ಲ ಎಲ್ಲ ಸದಸ್ಯರು ಅತ್ಯಂತ ಗೌರವದಿಂದ ಮತ್ತು ಅತ್ಯಂತ ಪ್ರೀತಿಯಿಂದ ಸೇವೆ ಮಾಡಿದ್ದಾರೆ. ಹಾಗೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾನು ಕಳೆದ ವರ್ಷ ಯಶಸ್ವಿಯಾಗಿ ಆ ಒಂದು ವರ್ಷವನ್ನು ಪೂರೈಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ ಮತ್ತು ಖುಷಿ ಪಡ್ತೇನೆ. ಹಾಗೆ ಈ ಸಾಲಿನ ಕೋಶಾಧಿಕಾರಿ ಆಯ್ಕೆ ಆಗಿರುವಂತಹ ನಾಣ್ಯಪ್ಪ ನಾಯ್ಕ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಸೊ ಮುಖ್ಯವಾಗಿ ಯಾವುದೇ ಒಂದು ಸಂಘ ಸಂಸ್ಥೆ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹಣಕಾಸು. ಈಗ ನೀವು ಕೋಶಾಧಿಕಾರಿ ಆಗಿದ್ದೀರಾ, ಸೊ ನಿಮ್ಮ ಈ ಲೆಕ್ಕಾಚಾರ ವಿಭಾಗದಲ್ಲಿ ಏನೆಲ್ಲ ಪ್ಲಾನ್ಸ್ ಹಾಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಲಯನ್ಸ್ ಕ್ಲಬ್ ಅಲ್ಲಿ ಸೇರ್ಕೊಂಡು 2 ವರ್ಷ ಆಯ್ತು. ಈಗ ಈ ಕ್ಲಬ್ ಅಲ್ಲಿ ಅಂದ್ರೆ ಈ ಸಂಸ್ಥೆಯಲ್ಲಿ ಕಾರ್ಯ ನಿರ್ವಹಿಸುವ ದೊಡ್ಡ ಒಂದು ಭಾಗಿ ಅನ್ಬೇಕಷ್ಟೇ. ಅದೇ ತರ ನಮ್ದು ದೊಡ್ಡ ಲಯನ್ಸ್ ಕ್ಲಬ್ಬಿನ ಡ್ಯೂಸ್ ಅನ್ನು ಕಲೆಕ್ಟ್ ಮಾಡಿ ಎಲ್ಲ ಸದಸ್ಯರಿಂದ ಅಂದ್ರೆ ನಮ್ಮ ಸಂಸ್ಥೆಗೆ ಕಳಿಸ್ಕೊಡದೆ ನನ್ನ ಉದ್ದೇಶ. ಅದು ಚೆನ್ನಾಗಿ ಮಾಡ್ತೇನೆ ಅಷ್ಟೇ, ನಿರ್ವಹಿಸ್ಕೊಡ್ತೇನೆ ಅಷ್ಟೇ. ಓಕೆ, ಸೊ ದೊಡ್ಡ ದೊಡ್ಡ ಯೋಜನೆಗಳಿದೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸೇವಾ ಕಾರ್ಯವೇ ಮಾಡುವಂತ ಉದ್ದೇಶ ಇರ್ಬೇಕು ಇದು. ಹೌದು. So ನಿಮ್ಗೆ ಎಷ್ಟು ಖುಷಿ ಇದೆ? ನಮಗೆ ತುಂಬಾ ಖುಷಿ ಇದೆ ಮೇಡಮ್. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಯವರು ಎಲ್ಲ ಮೆಂಬರ್ಸ್ಗಳು ಸೇರ್ಕೊಂಡು ನಾವು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಅಭಿಲಾಷೆ ಇದೆ. ಅದು ಮುಂದುವರಿಸ್ಕೊಂಡು ಹೋಗ್ತೇವೆ. ಕೇಳಿದ್ರಲ್ಲ, ಸೊ ಈ ಬಾರಿಯಲ್ಲೂ ಕೂಡ ಅನೇಕ ಯೋಜನೆಗಳು ಕೂಡ ಹಮ್ಮಿಕೊಂಡಿರುವಂತದ್ದು. ಇವರೆಲ್ಲ ಸೇವಾ ಕಾರ್ಯ ಕೂಡ ಯಶಸ್ವಿಯಾಗಿ ಹಾರೈಸ್ತಾ ನಯನ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.